ಫೈನಲಿ ಜೀವಿತ ಬಂದ್ರು, ಜೀವಿತನ ಫ್ರೆಂಡ್. ಹ್ಯಾಪಿ ಬರ್ಡೇ. ಇವನು ಸೈಡ್ ಅಲ್ಲಿ ಕುತ್ಕೊಂಡು ಇಲ್ಲಿ ತಿಂತಿದ್ದಾನೆ. ಯಾವಾಗ್ಲೂ ನಾನು ಒಬ್ಳೆ ಹೋಗ್ತಿರ್ತೇನೆ, ಇವತ್ತು ನನ್ನ ಗ್ಯಾಂಗ್ ಉಂಟು ನೋಡಿ. ರಾಮ ಸೇತುವೆ ನಾನು ಪುನಃ ಕಟ್ಟುವೆ, ಕಪ್ಪಿ ಸೇನೆಯು ನನ್ನ ಹಿಂದಿದೆ. ಇವರು ಸ್ವಲ್ಪ ಚಂಡಿಕೋರಿಗಳಾಗಿ ಮಾಡ್ತಿದ್ದಾರೆ. ಇವರು ಉಣ್ಗೆಲ್ಕೋರಿ. ನನ್ನ ಹೆಸರು ಅಮ್ಮಿ. ಅಮ್ಮಿಯಾ? ನಮ್ಮ ಮನೆಯಲ್ಲಿ ನಾಯಿಗೆ ಕಮ್ಮಿ. ಜೀವಿತ ಅವರ ವ್ಲಾಗ್ ಅಲ್ಲಿ ನೋಡಿ, ಸಾಧಾರಣ ವ್ಲಾಗ್ ಮಾಡಿದ್ದಾರೆ, ಒಂದು 4-5 ವ್ಲಾಗ್ ಬರ್ಬೋದು ಇವತ್ತು ಒಂದು ದಿನದ್ದು. ಸೊ ಎಲ್ಲರೂ ನೋಡಿ. ಜೀವಿತ ಬಿರ್ವಾಸ್ ತುಳು ಟಾಕ್ಸ್ ಅಂತ ಉಂಟು, ನಾನು ಮೆನ್ಷನ್ ಕೂಡ ಮಾಡಿರ್ತೇನೆ. ಮಗನ ಇಟ್ಕೊಂಡದ್ದು ನೋಡಿ. ಇತ್ತು ನಮ್ಮ ವ್ಲಾಗ್ ನೋಡ್ತಿದ್ರೆ ನೋಡಿ. ಹೊರಟ್ರು ಜೀವಿತ ಆ್ಯಂಡ್ ಟೀಮ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ನಾನು ಮೊನ್ನೆ ಹೇಳಿದ್ದೆ ಒಬ್ರು ಯೂಟ್ಯೂಬರ್ ಮನೆಗೆ ಬರ್ತಿದ್ದಾರೆ ಅಂತ. ಎಸ್, ಜೀವಿತ ಅವರು ಮನೆಗೆ ಬರ್ತಿದ್ದಾರೆ. ಜೀವಿತ ಮತ್ತೆ ಹಿತು ಎಲ್ಲ ಬರ್ತಿದ್ದಾರೆ. ಸೊ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಸ್ವಲ್ಪ ಫನ್ ಇರುತ್ತೆ ಅಂತ ಅನ್ಕೊಳ್ತೇನೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಸ್, ಫೈನಲಿ ಜೀವಿತ ಬಂದ್ರು, ಜೀವಿತನ ಫ್ರೆಂಡ್. ಬೇಡ, ಓ ಹಿತ್ತು ಬಂದಿದ್ದಾರೆ. ಬನ್ನಿ ಬನ್ನಿ, ಅವರಿಗೆ ಇಂಟ್ರೊಡಕ್ಷನ್ ಕೊಡ್ಲಿಲ್ಲ, ಬರುದಿಲ್ಲ ಅವರು. ಬನ್ನಿ ಬನ್ನಿ ಬನ್ನಿ. ನೋಡಿ, ನಮ್ ಜೊತೆಗೆ ಜೀವಿತ ಏನ ಕಡೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಇವರು ಹೊಸೊಬ್ರು ಶೈಲಜಾ, ಇವರಾದ್ರೂ ವ್ಲಾಗ್ ಅಲ್ಲಿ ನೋಡಿದ್ರಿ. ಹಿತ್ತು ಅವರೇ, ಸ್ವಲ್ಪ ನಿಮ್ಮ ಮುಖ ದರ್ಶನ ಆಗ್ಲಿ ಆಫ್ಟರ್ ಲಾಂಗ್ ಟೈಮ್. ಎಸ್, ನಮ್ಮ ಜೀವಿತ ಅವರದ್ದು ನಾಳೆ ಬರ್ತ್ಡೇ. ನೀವೆಲ್ಲರೂ ಕೂಡ ವಿಶ್ ಮಾಡಿ ಆಯ್ತಾ. ನಾಳೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ 16. ಎಸ್, ಸ್ಮಾಲ್ ಒಂದು ಸೆಲೆಬ್ರೇಷನ್. ಖುಷಿ ಆಡು ಖುಷಿ ಆಡು ಖುಷಿ ಆಡು ಖುಷಿ ಆಡು. So guys, surprise weekend ಅಕ್ಕನ ಸೈಡ್ ನಾನು ಅಕ್ಕನ ವ್ಲಾಗ್ ಅನ್ಕೊಂಡು ಕನ್ನಡ. ಸೊ ಗೈಸ್, ನಂಗೆ ಇವತ್ತು ವಿಜಯ್ ಕವಿತಾ ಅಕ್ಕನ, ನಂದು ಮಾತ್ರ ಅಲ್ಲ ಇವ್ರದ್ದು ಕೂಡ. ಎಸ್, ಥ್ಯಾಂಕ್ ಯು ಸೋ ಮಚ್ ಹಿತು ಅಣ್ಣ ಹಾಗೆ ಕವಿತಾ. ಸರ್ಪ್ರೈಸ್ ಅಂದುಕೊಂಡೇ ಇರ್ಲಿಲ್ಲ, ಯಾಕಂದ್ರೆ ನಾಳೆ ಬರ್ಲಿರುವಂತದ್ದು ಇವತ್ತು. ಇವರು ಅಂತ ನಾನು ಹೇಳುವಾಗ ನಂಗೆ ಸ್ವಲ್ಪ ಡೌಟ್ ಬಂತು. ಇವರ್ಸ ಕ್ಯಾಮರಾ ಆನ್ ಮಾಡಿದ್ರು, ಫ್ಲಾಶ್ ಹಾಕಿ, ಅದು ಕೂಡ ಇವಳು ಕೂಡ ಆನ್ ಮಾಡಿ. ಹಾಗೆ ನಂಗೆ ಇಬ್ರು ಒಂದೇ ಟೈಮಲ್ಲಿ ಎಂತಕ್ಕೆ ಆನ್ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಡೌಟ್ ಬಂತು ನಂಗೆ. ಅದು ಬೇಗ ಗೊತ್ತಾಗ ನಂಗೆ 6 ಟೈಮ್ಸ್ ಹೇಳ್ತಾರೆ. ಓ, ಸೈಕಾಲಜಿ ಕಲ್ತಿದ್ದೀರಾ? ಓಕೆ, ಕಟ್ ಮಾಡೋಣ. ಅಲ್ಲಿ ಉಂಟು ಸೂತ ಪೆಟ್ಟಿಗೆ. ಕಟ್ ಮಾಡೋಣ ಮಗ, ನಾವು ಕಟ್ ಮಾಡುವ. ನಾನು ಕನ್ನಡದಲ್ಲಿ ವೀಕ್ ಹಿಂದೆ ವೀಕ್ಷಿಸಿ. ಕಣ್ಣು ತೋರಿಸಿ ಕ್ಲಾಸ್ ಯಾರು ಕೂಡ ನೂಕು ನೂಕಲ್ ಮಾಡಬೇಡಿ. ಫುಲ್ ದೇವರ್ಕ. ಎಸ್, ಹ್ಯಾಪಿ ಬರ್ಡೇ. कित्ते करे जा ಎನ್ಯಾ ಎನ್ ಫೋನ್ ಇಲ್ಲ ರೀ ರೆಡಿ ಎಂದ ಹೋಗ್ತಿದೆ ಕಾದಿದ್ನಾ ಕಲ ಇದೆ ಹೋಗ್ಬಿಡು ಬಲೆ ಪೋಲೆ ಬಾಯದರ್ ಏರಿಯಾ ಪ್ರಾಯದರ್ ಹಾ ಪೋಲೆ 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 ಏರ್ಲಾ ए बुआ काई बात होतो हैप्पी बर्थडे थैंक यू फातिमा बले बले गाइस पोले पोले इर पोले इर पोले पोले
ಎಲ್ಲಿ ತಾಲಪುಚ್ಚಿ ನಿಂಗ್ ನಿಂಗಂತೆ ಖುಷಿ ಅಪ್ಪ ದಿನ ಐಸ್ ಗೊತ್ತ ಕೊರ್ದುವಲ್ಲ ಅಂಚನ ಪೋ ಕೊರ್ದುವಲ್ಲ ಪೋ ಸಂಜೆ ಪೋ ಸಂಜೆ ಪೋ ಸಂಜೆ ಅಕ್ಕ ಗುಲ್ಬೆ ನಮ್ಮ ಸ್ಥಳ ಅವಕಾಶದ ಸ್ವಲ್ಪ ಕಡಿಮೆ, ಹಾಗಾಗಿ ಕೂತ್ಕೊಂಡು ಸೆಲೆಬ್ರೇಷನ್. ಆಕ್ಚುಲಿ ಅವನಿಗೆ ತಿನ್ಲಿಕ್ಕಿಲ್ಲ, ಅದಕ್ಕೆ ಅವ್ರಿಗೆ ತಕೊಳ್ಳಿಕ್ಕೆ ಬಿಡ್ತಿಲ್ಲ. ಸ್ವೀಟ್ ವಿಷಯ ಸ್ವೀಟ್ ಚಾಕ್ಲೇಟ್ ಮತ್ತೆ ಅಚಾರ ಕಟ್ಟಿದ ಬಲಿ ಅಂದ್ರೆ ವೈಟ್ ಕಲರ್ ಬೇತೆ ಮಾಡ್ತೀರಿ. ತುಲೆನ ಬಾಲೆನ ನನ್ನ ಮಗುವನ್ನೊಂದು ಆಟ ಆಡಿಸ್ಲಿಕ್ಕೆ ನೋಡಿ ಚೆನ್ನಾಗಿದ್ದಾರೆ. ಇವನು ಸೈಡ್ ಅಲ್ಲಿ ಕುತ್ಕೊಂಡು ಇಲ್ಲಿ ತಿಂತಿದ್ದಾನೆ. ಸಮಯ ಒಳ್ಳೆಂಟು ಕಬಾಬ್ ಮಾಡಿದವನು ಸಂಜಯ್ ಮಾಣಿ ಕಾಪಿ ಕಾರ್ಡ್. ತಿನ್ನೆ ಚಾಲೆಂಜ್ ವಿಡಿಯೋ ಮಾಡ್ಬೇಕಪ್ಪ ಅಂತ ಸಡನ್ ಪ್ಲಾನ್ ಮಾಡಿದ್ದು ಒಂಚೂರು ಚೀಟಿ ರೆಡಿ ಮಾಡಿದ್ದೆ ನಾವು. ಚೀಟಿ ರೆಡಿ ಮಾಡಿದ್ದಾರಮ್ಮ. ಈ ಚೀಟಿ ಓರಿಯರ್ ಎದುರು ಬರ್ತಿದೆ ಒಂದೊಂದು ಚೀಟಿ ತೆಕ್ಕೊಡು ನೆಟ್ಟು ಒಂದ್ ಫಿಲ್ಮ್ದ ನೇಮ್ ಬರುತ್ತೆ ಇಂಕಿಲ್ಲ. ಆ ಫಿಲ್ಮ್ದ ನೇಮನ್ನ ಎದುರು ಗೆಸ್ಟ್ ಮಾಡ್ಕೊಡು ಗೊತ್ತಾಡೆ. ಲೈಕ್ ದೇ ಹ್ಯಾವ್ ಟು ಆಕ್ಟ್ ಒಂದು ಆಕ್ಟ್ ಮಾಡ್ಕೊಡು. ಲಗೋರಿ ಬಂದಿತ್ತು ನಾವನ್ನ ಆಕ್ಟ್ ಮಾಡಿ ತೋರಿಸ್ಬೋದು. ಎದುರು ಗೆಸ್ಟ್ ಮಾಡ್ಕೊಡು, ಅದಾಗ ಮಾತ್ರ ಆಕೆ ಪಾಯಿಂಟ್ ತಿಕ್ಕೊಡು. ಒಂಜಿ ವೇಳೆ ಎದುರು ಗೆಸ್ಟ್ ಮಾಡ್ತಿಜಿಂದ ಏರ್ ಮುಲ್ ಆಕ್ಟ್ ಮಂತಂದ್ರೆ ಇರ್ತದೆ ಆಕಲಿಗೆ ಪನಿಷ್ಮೆಂಟ್ ಕೊರ್ಬನ ಏರು ಎದುರು ಆನ್ಸರ್ ಪನ್ಪನಕಲ್. ಸೊ ನಮ್ಮ ಮಸ್ತ್ ಜನ ಉಲ್ಲ ಮುಲ್ಪ ತೂಕ ಕೆಲವೊಂಜಿ ಮೂವಿದ ಬರೆದಿತ್ತೆ ಎಂಗ್ಲ ಗೊತ್ತು ಜಾಯಿನ್ಸ್ ಆಕ್ಟ್ ಮಾಡ್ಕೊಂಡು ಬಂದು ಎಸ್ ಗೈಸ್, ಯಾವಾಗ್ಲೂ ನಾನು ಒಬ್ಳೆ ಹೋಗ್ತಿರ್ತೇನೆ. ಇವತ್ತು ನನ್ನ ಗ್ಯಾಂಗ್ ಉಂಟು ನೋಡಿ. ರಾಮ ಸೇತುವೆ ನಾನು ಪುನಃ ಕಟ್ಟುವೆ, ಕಪ್ಪಿ ಸೇನೆಯು ನನ್ನ ಹಿಂದಿದೆ. ಎಸ್, ನಾವು ಈಗ ರೀಲ್ಸ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ 4 ಜನ. ಇವ್ರು ಬರ್ತಾರೆಲ್ಲ ಗೊತ್ತಿಲ್ಲ, ಇವ್ರು ಸ್ವಲ್ಪ ಚಂಡಿಕೋರಿಗಳಾಗಿ ಮಾಡ್ತಿದ್ದಾರೆ. ಇವರು ಉಣ್ಗೆಲ್ ಕೋರಿ ಆತ ಚಂಡಿಕೋರಿ ಉಣ್ಗೆಲಾತ್. ಎಸ್, ನಾವು ಹೋಗ್ತಾ ಇದ್ದೇವೆ. ಫೈನಲಿ 9000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತು, ಅದು ಕೂಡ ಖುಷಿ. ಕಾಂಗ್ರೆಸ್ ಹೇಳಿರಾ? ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. 50K ಕ್ರಾಸ್ ಅವರ್ಡ್. 50K, ವಾವ್. ಫೈನಲಿ ತುಂಬಾ ದಿನದಿಂದ ಹೇಳ್ತಾ ಇದ್ದೆ ಜೀತ ಬರ್ತಾರೆ ಅಂತ. ಫೈನಲಿ ಬಂದ್ರು. ಅದು ಕೂಡ ತಡೆಗಳೆಲ್ಲ ದಾಟಿ ಬಂದದ್ದು. ಇವತ್ತು ಕೂಡ ಆಗುದಿಲ್ಲ ಅನ್ಕೊಂಡಿದ್ದೆ, ಆದ್ರೆ ದೇವರ ದಯದಲ್ಲಿ ಇವತ್ತು ಆಯ್ತು. 3 ಸರಿ ಪ್ಲಾನ್ ಮಾಡಿದ್ವಿ ನಾವು. 3 ಸರಿ ಕೂಡ ಎಂತಾದ್ರು ಒಂದು ಕೆಲಸಕ್ಕೆ ರಜೆ ಸಿಗ್ತಿರ್ಲಿಲ್ಲ ಅಥವಾ ಫಂಕ್ಷನ್ಗೆ ಹೋಗ್ಲಿಕ್ಕಿತ್ತು. ಇವತ್ತು ಕೂಡ ಆಕ್ಚುಲಿ ಫಂಕ್ಷನ್ ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದದ್ದು. ಮತ್ತೆ ಹಿಂದೆ ಹಾಕ್ತಾ ಹೋದ್ರೆ ಅದನ್ನು 3-4 ತಿಂಗಳು ಕಳಿಬಹುದು, ಬರುವ ವರ್ಷ ಬರ್ಬೋದು. ಅದಕ್ಕೆ ಬಂದದ್ದು ಸೀದಾ.
ಖುಷಿ ಆಯ್ತು ಬಂದು. ಇನ್ನು ನಮ್ಮ ಪುನಿ ಸ್ವಲ್ಪ ಪೂರ್ಣ ಬಗ್ಗ ಇನ್ನು ಬೀಳ್ಬೇಡಿ, ಕೆಳಗೆಲ್ಲ ನೋಡ್ಕೊಂಡು ಬನ್ನಿ. ನೋಡಿಕೊಂಡು ಬನ್ನಿ ಗೆಳೆಯರೇ. ಅದೆಲ್ಲಿ ಆಯ್ತು ಹತ್ತು ಅನಂಜಿ ನೋಡಿ ನಮ್ಮ ಊರು ಹೇಗುಂಟು. ಊರು ನೋಡಿರಾ? ಚಂದ ಉಂಟು, ನಂಗೆ ಇಷ್ಟ ಈ ತರ ಪ್ಲೇಸ್ ಅಂದ್ರೆ. ಹೌದಾ? ನಾನ್ ಮತ್ತು ಜೀವಿತ ಮ್ಯಾಚಿಂಗ್ ಡ್ರೆಸ್ ಸ್ವಲ್ಪ ಅಲ್ವಾ? ಪಿಂಕ್ 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 ಪಿಂಕ್. ಅದು ನನ್ನ ಹೆಸರು ಪಿಂಕಿ ಅಲ್ಲ, ಅದಕ್ಕೆ ನಾನು ಪಿಂಕ್ ಪಿಂಕ್ ಹಾಕುದು. ನನ್ನ ಹೆಸರು ಅಮ್ಮಿ. ಅಮ್ಮಿಯಾ? ನಮ್ಮ ಮನೆಯಲ್ಲಿ ನಾಯಿಗೆ ಕಮ್ಮಿ. ಕೇಳಿತ ನಿಮ್ಗೆ? ಕೇಳಿಲ್ಲದ್ರೆ ವಾಪಸ್ ಹೇಳ್ತೇನೆ. ಜೀವಿತನ ಹೆಸರು ಅಮ್ಮಿ ಅಂತೆ, ಅವರ ಮನೆಯಲ್ಲಿ ನಾಯಿ ಕಮ್ಮಿ ಅಂತೆ. ನೆಗಡಿರಾ? ನೆಗಡಿರಾ? ಬೇಡ, ನನ್ನ ಸಬ್ಸ್ಕ್ರೈಬರ್ಸ್ ನೆಗಡ್ತಿದ್ದಾರೆ ಅಲ್ಲಿ. ಓಕೆ, ಅಲ್ಲಿ ಹೋದ ನಂತರ ಕಂಟಿನ್ಯೂ ಮಾಡ್ತೇವೆ. ಇಲ್ಲಿ ಮೊಬೈಲ್ ನೋಡ್ಕೊಂಡು ಕೂತ್ರೆ ನಾವು ಕೆಳಗಿರ್ತೇವೆ ಇಲ್ಲಿ. ಹಾ, ಇನ್ನು ಲಾಗ್ ಬಿಡ್ತಿಜಿ. ಎಸ್ ಗೈಸ್, ಆಯ್ತು ನಮ್ದು ರೀಲ್ಸ್ ಎಲ್ಲ ಆಗಿ ಹೊರಟ್ವಿ. ಸೊ ನನ್ನ ಜೊತೆಗೆ ನೋಡಿ ಸಾಧಾರಣ ರೀಲ್ಸ್ ಎಲ್ಲ ಆಯ್ತು. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಾರೆ. ಏ ಜೀವಿತ ಬಿದ್ಲು, ಜಸ್ಟ್ ಮಿಸ್. ನಮ್ಮ ಇನ್ನೊಂದು ಕ್ಯಾಮರಾಮನ್ ಇಲ್ಲಿದ್ದಾರೆ, ನಮ್ಮ ಜೀವಿತನ ಐಫೋನ್ ಕ್ಯಾಮರಾಮ್ಯಾನ್. ಅಮ್ಮ ಬ್ಯಾಗ್ ಪಾಸ್ದ ಮುಂಡ ಬಾಕಿ ಆಯ್ತು ಒಂದು, ಅದಕ್ಕೆ ಹೋಗ್ತಿದ್ದೇವೆ ವಾಪಸ್. ನನ್ನ ಆಸ್ತಿ ಒಂದು ಆಗ್ಲಿಲ್ಲ ಅದಕ್ಕೆ. ಓಕೆ, ಗೈಸ್ ಇನ್ನು ಅವ್ರು ಹೊರಡ್ತಾರೆ ಎಲ್ಲ. ಸೊ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಜೀವಿತ ಅವರ ವ್ಲಾಗಲ್ಲಿ ನೋಡಿ ಸಾಧಾರಣ ವ್ಲಾಗ್ ಮಾಡಿದ್ದಾರೆ, ಒಂದು 4-5 ವ್ಲಾಗ್ ಬರ್ಬೋದು ಇವತ್ತು ಒಂದು ದಿನದ್ದು. ಸೊ ಎಲ್ಲರೂ ನೋಡಿ. ಜೀವಿತ ಬಿರ್ವಾಸ್ತುಳು ಟಾಕ್ಸ್ ಅಂತ ಉಂಟು, ನಾನು ಮೆನ್ಷನ್ ಕೂಡ ಮಾಡಿರ್ತೇನೆ, ಓಕೆನಾ? ಸೊ ಇದೆಲ್ಲ ಆಗಿ ನಾನು ಸಹ ಮನೆಗೆ ಹೋಗೋದು. ನಾನು ಮತ್ತೆ ಜಾಸ್ತಿ ರೀಲ್ಸ್ ಮಾಡಿಕ್ಕೆ ಹೋಗೋದಿಲ್ಲ, ದಪ್ಪಾಗಿದ್ದೇನಲ್ಲ ಅದಕ್ಕೆ. ಈಗ ಸ್ವಲ್ಪ ಅದಾಗ್ತಿದ್ದೇನೆ, ವೆಯ್ಟ್ ಲಾಸ್ ಒಂದೊಂದು kg ಗ್ರಾಮ್ ಟೈಪಲ್ಲಿ ಸಪುರ ಆಗೋದು. ನನ್ನ ಆಸ್ತಿ ಸಿಕ್ಕಿತ್ತು ನೋಡಿ. ಎಂತ ಕೊಡಿ ಒಮ್ಮೆ ಚಪ್ಪಲ್ ತೋರಿಸಿ. ಚಪ್ಪಲ್ 1 ತಿಂಗಳಾದದಂತೆ ಚಪ್ಪಲಿಗೆ 500 ರೂಪಾಯಿ ಕೊಟ್ಟಿದ್ದಾರೆ ಪಾಪ. 500 ಚಿಲ್ಲರೆ ಕೊಟ್ಟಿದ್ದಾರೆ. 600 ಅಂತ ಅನ್ಕೊಳ್ಳು. 600 ಕೊಟ್ಟಿದ್ದಾರೆ. 600 ದಿನ ಕೂಡ ಬರ್ಲಿಲ್ಲ ನೋಡಿ. ಅದಕ್ಕೆ ಕಾಸ್ಟ್ಲಿ ಚಪ್ಪಲ್ ತಗೊಳ್ಬಾರ್ದು. ರಬ್ಬರ್ ಇದು 100 ರೂಪಾಯಿ ತಗೊಳ್ಬೇಕು. ಎಸ್, ಬ್ಯಾಕ್ ಟು ಹೋಮ್. ನಮ್ಮ ಲಚ್ಚನ್ನ ಹಿತು ಅವರು ಇಟ್ಕೊಂಡಿದ್ದಾರೆ. ಆ ಜನ ಇವತ್ತು ಫುಲ್ ಡಲ್ ಅಲ್ಲ ಜೀವಿತ? ಆ ಜನದ್ದು ಮಗನ ಇಟ್ಕೊಂಡದ್ ನೋಡಿ. ಇತ್ತು ನಮ್ಮ ವ್ಲಾಗ್ ನೋಡ್ತಿದ್ರೆ ನೋಡಿ. ಬಿದ್ರೆ ಗುಂಡಿಗೆ ಜೀವಿತ ಬರ್ಚಿ. ಬೇಡ 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 ಬೇಡ. ಅಲ್ಲಿ ನೋಡಿ ಕ್ರಿಯೇಟಿವಿಟಿ ಫೋಟೋ. ನನ್ನ ಬ್ಲಾಗ್ ಅರ್ಧದಲ್ಲಿ ನಿಲ್ಲಿಸಿ ಅವಳು ಎಂತ ಮಾತಾಡಂತ ಗೊತ್ತಿಲ್ಲ ಮಾರೆ. ನನ್ನ ಬ್ಲಾಗ್ ಪೂರ್ತಿ ಆಗ್ತದೆ, ಅದಕ್ಕೆ ಜವಾಬ್ದಾರಿ ಅವಳಿ. ಎಂತ ಕೈಯಲ್ಲಿ ಹೇಳ್ಕೊಂಡು ಬೀಳ್ತೀರಾ ಗುಂಡಿಗೆ? ಬೇಡ, ಮತ್ತೆ ನೋಡ್ತಿದ್ರಿ. ಮದುವೆ ಆಗಿ ಅಜ್ಜಿ ಆಗಿ ಮತ್ತೆ ಒಟ್ಟಿಗೆ ಬೀಳುವ ಬೇಕಿದ್ರೆ. ನಾನ್ ಬರುದಿಲ್ಲ, ನಂಗೆ ಲಚ್ಚು ಬೇಕು. ಮದುವೆ ಆಗಿ ಹೌದು, ಲಚ್ಚಿಗೆ ಮದುವೆ ಆಗಿ ನನಗೆ ಪುಲ್ಲಿಯಾಗಿ. ಇವರ ವಿಡಿಯೋಗ್ರಾಫರ್ ಇವರೇ ನೋಡಿ, ಅಪೇಕ್ಷಾ. ಅಪೇಕ್ಷಾ ಕೋಟ್ಯಾನ್ ಕೊಟ್ಟಾರಿಯಾ? ಅಪೇಕ್ಷಾ ಕೊಟ್ಟಾರಿ. ನೀವು ಸುರಕ್ಷಾ ಶೈಲಜಾ ಪೂಜಾರಿ. ಎಂತ ಲಗಡೆ ತೆಗೆಯುವುದು. ಸೊ ದಾದ ಪಂಡ ಈ ಸಾಟ್ ಮಂದಿ ಯಾರು ಪಾತಿರಡಿ 1 2 3 ಸ್ಟಾರ್. ಸೊ ಗೈಸ್, ಫೈನಲಿ ನಮ್ಮ ಮಾಣಿಗೆ ಬತ್ತದ್ಲಾಂಡ್ ಒನಸ ಮಂತದ್ಲಾಂಡ್ ಅಡೆಮುಟ ತಿರ್ಗೆ ಹೊರಟ್ರು ಜೀವಿತ ಅಂಡ್ ಟೀಮ್. ಎಂಚಿನ 32 ಕೂಲಿ ದೋಚಿನ ಮಾತ್ರ.
ವಿನಂತಿ. ಸರಿ ಸರಿ, ಸಾರಿ. ಬಾಯ್ ಬಾಯ್. ನನ್ನ ಚಪ್ಪಲು ಕೊಡೆಕಾರಲ್ಲಿ ಉಂಟು. ಬಾಯ್ ಬಾಯ್. ಇನ್ನೊಂದ್ಸಲ ಬನ್ನಿ. ಖುಷಿ ಆಯ್ತಾ? ಬಂದು ಖುಷಿ ಆಯ್ತಾ? ಎಸ್, ತುಂಬಾ ಖುಷಿ ಆಯ್ತು. ಅದೇ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೇಕ್ ಕಟ್ ಮಾಡಿದ್ದು ಅದು ನಂಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಸರ್ಪ್ರೈಸ್ ಅದು. ಅದೇ ರೀತಿ ಇನ್ನೊಮ್ಮೆ ಸಿಗುವ ಮುಂದಿನ ಬ್ಲಾಗ್ ಅಲ್ಲಿ. ಬಾಯ್. ಮೈಂಡ್ ಅಪ್ ಇವರೇ ಮಾಡಿದ್ರು. ಆಂಟಿ ಪ್ರಪೋಸ್ ಅಂತೀರಿ, ಫಸ್ಟ್ ಟೈಮ್ ಲೈಫ್ ಪ್ರಪೋಸ್ ಮಾಡ್ತೀನಿ. ಬಾಯ್ ಬಾಯ್. ನಮ್ಮ ಬ್ಲಾಗ್ ಎಂಡ್ ಮಾಡ್ತಾನದ ರೆಡಿ ಬಂದು ಒಂದೆರಡು ಪಾಡು ಅಡಿ ಬ್ಲಾಗ್ ಲಾಗೋದು ಪುನಃ ಪುಂಚದ ನಾಗಲಿಂಗ ಪಂಚವ ಜಾಕೆಟ್ ಎಲ್ಲ ಹಾಕಿಕೊಂಡು ಎಂತ ಕಾರ್ ಡ್ರೈವ್ ಮಾಡುದಾ? ಚೇ ಧೂಳಿಗಿದೆಂತ ನಾನು ಇವರೆಂತ ಓಕೆ 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 ಹಾ ನೀವು ಯಾವಾಗ್ಲೂ ಕಪ್ಪೆ ಅಲ್ಲ ಇಬ್ಬರು ಸಹ. ಜೀವಿತ ಲಚ್ಚುಗಾಗಿ ಕೊಟ್ಟ ಡ್ರೆಸ್ ತುಂಬ ಕ್ಯೂಟ್ ಇದೆ, ಪಾಪ ತಂದು ನೋಡಿ, ತುಂಬ ಕ್ಯೂಟ್ ಇದೆ. ಬ್ಲೌಸ್ ಆ್ಯಂಡ್ ಸ್ಕರ್ಟ್. ಥ್ಯಾಂಕ್ ಯು ಜೀವಿತಾ. ಎಸ್ ಆಯಿತು, ಇನ್ನು ಹಸ್ಬೆಂಡ್ ಮನೆಗೆ ಹೊರಡುದು. ಸೊ ಜೀವಿತ ಬಂದು ಸಹ ಹೋದರು, ಎಲ್ಲ ಹಾಗೆ ಉಂಟು ಮುಖದಲ್ಲಿ. ಸೊ ಜೀವಿತನವರೆಲ್ಲ ಬಂದು ಹೋದರು. ಸೊ ತುಂಬ ಖುಷಿ ಆಯಿತು ಅವ್ರು ಬಂದದೆಲ್ಲ. ಸೊ ಇದನ್ನ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್, ಟೇಕ್ ಕೇರ್.